ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 22ನೇ ಅಧ್ಯಾಯ 5ನೇ ಶ್ಲೋಕ. ತವ ಸಂದರ್ಶನಾತ್ ಏವ ಚಿನ್ನಮೇ ಸರ್ವ ಸಂಶಯ ಯತ್ ಸ್ವಯಂ ಭಗವಾನ್ ಪ್ರೀತ್ಯ ಧರ್ಮಂ ಆಹ ರಿರಕ್ಷಿಷೋ. ಅನುವಾದ ಮತ್ತು ಭಾವಾರ್ಥ ಬೈ ಶ್ರೀ ಸಭೆ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲಭೋಪಾತ್ ವಿಜಯ್. ಈಗ ಕೇವಲ ತಮ್ಮ ಸಂದರ್ಶನದಿಂದ ನನ್ನ ಎಲ್ಲ ಸಂದೇಹಗಳು ಕರಗಿ ಹೋದವು. ಪ್ರಜೆಗಳನ್ನು ರಕ್ಷಿಸ ಬಯಸುವ ರಾಜನ ಕರ್ತವ್ಯಗಳನ್ನು ತಾವು ತುಂಬ ಕರುಣೆಯಿಂದ ಸ್ಪಷ್ಟವಾಗಿ ವಿವರಿಸಿದ್ದೀರಿ. ಹರೇ ಕೃಷ್ಣ. ಹಾಗಾಗಿ ಇವತ್ತಿನ ಟಾಪಿಕ್ ಅಂತಂದ್ರೆ, ನಾವು ಭಕ್ತರ ಸಂಘ ಮಾಡಬೇಕು. ಯಾವ ಪ್ರಾಯದಲ್ಲಿ ನಾವು ಮಾಡಬೇಕು? ಯಾರು ಹೇಳ್ತೀರಿ? ಯಾವ ಪ್ರಾಯದಲ್ಲಿ ನಾವು ಮಾಡಬೇಕು? ಈಗ ಹೆಚ್ಚಿನವರು ಇಲ್ಲಿ ಇರುವಂಥವರು ಸ್ವಲ್ಪ ಏಜ್ ಆದವರು. ಈಗ ನೀವು ಮಾಡ್ತಾ ಇದ್ದೀರಿ, ನಿಮ್ಮ ಮಕ್ಕಳು ಮಕ್ಕಳ ಮಕ್ಕಳು ಅವ್ರು ಕೂಡ ಮಾಡ್ಬೇಕು. ನಿಮ್ಮ ಮಕ್ಕಳು ಮಾಡ್ಬೇಕಾ? ನಿಮ್ಮ ಮಕ್ಕಳ ಮಕ್ಕಳು ಮಾಡ್ಬೇಕಾ? ಯಾರೆಲ್ಲ ಮಾಡ್ಬೇಕು? ಸರಿ ಕೃಷ್ಣ ಹೇಳ್ತೀರಾ? ಎಲ್ಲರೂ ಚಿಕ್ಕ ವಯಸ್ಸಿಂದ ಹಾಗಾದ್ರೆ ಯಾರು ಮಾಡುವುದಿಲ್ಲ, ಅದು ಬೇರೆ ವಿಷಯ. ಪ್ರಾಯದವರು ಮಾತ್ರ ಮಾಡುವಂಥದ್ದು. ಓಕೆ ಓಕೆ. ಈಗ ನಾವು ಕೃಷ್ಣ ಪ್ರಜ್ಞೆ ಸಣ್ಣ ಪ್ರಾಯದಲ್ಲಿ ತೆಗಿಬೇಕಂತೆ. ಕೌಮಾರ ಆಚರದ ಪ್ರಜ್ಞೆ ಸಣ್ಣ ಪ್ರಾಯದಲ್ಲಿ. ಪ್ರಹ್ಲಾದ್ ಮಹಾರಾಜ್ ನೋಡಿ, 5 ವರ್ಷ, ತುಂಬಾ ಅಡ್ವಾನ್ಸ್ ಡಿವೋಟಿ. ಪ್ರಭುಪಾದ 5 ವರ್ಷದಲ್ಲಿ. ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ಹೇಳುವಂಥದ್ದು, ನಾನು ಇವತ್ತು ಹೀಗಿದ್ದೇನೆ, ಇದಕ್ಕೆ ಕಾರಣ ನನ್ನ ತಂದೆ. ಅವರು ನನಗೆ ಕೃಷ್ಣ ಭಜನೆ ಕಳಿಸಿಕೊಟ್ಟರು ಸಣ್ಣ ಪ್ರಾಯದಿಂದ. ನನ್ನ ತಂದೆ ದೊಡ್ಡ ವೈಷ್ಣವ, ಹಾಗಾಗಿ ನನಗೆ ಒಂದು ಚಾನ್ಸ್ ಸಿಕ್ತು ವೈಷ್ಣವ ಫ್ಯಾಮಿಲಿ ಹುಟ್ಟಲಿಕ್ಕೆ. ಪ್ರಭುಪಾದ ಹೇಳುವಂಥದ್ದು. ಹಾಗಾಗಿ ಕೃಷ್ಣ ಪ್ರಜ್ಞೆಯ ಪಾಠಗಳನ್ನು ನನ್ನ ತಂದೆ ನನಗೆ ಕಳೆದುಕೊಟ್ಟಿದ್ದಾರೆ ಜೀವನದಲ್ಲಿ. ಯಾವಾಗ? ಸ್ಟಾರ್ಟಿಂಗ್ ಇಂದ, ಸಣ್ಣ ಪ್ರಾಯದಿಂದ. ನನಗೆ ಮೃದಂಗ ಕೊಟ್ಟರು. ಮೊದಲು ಮೃದಂಗಕ್ಕೆ ಟೀಚರ್ ಅನ್ನು ಫಿಕ್ಸ್ ಮಾಡಿದ್ರು. ಕೆಲವೊಮ್ಮೆ ನನ್ನ ತಾಯಿಗೆ ಇರಿಟೇಷನ್ ಆಗ್ತಾ ಇತ್ತು, ಆದ್ರೆ ನನಗೆ ತಂದೆಯಿಂದ ಇನ್ಸ್ಪಿರೇಷನ್ ಸಿಕ್ತು. ಸಣ್ಣ ರಾಧ ಗೋವಿಂದಿಡಿ ಇದು ನನಗೆ ಪೂಜೆ ಮಾಡಲಿಕ್ಕೆ ಸಿಕ್ತು. ಹಾಗೆ ಪ್ರಹ್ಲಾದ್ ಮಹಾರಾಜ್ ಕೂಡ ಸಣ್ಣ ಪ್ರಾಯದಲ್ಲಿ ಕೌಮಾರಂ ಆಚರದ ಪ್ರಜ್ಞೋ ಧರ್ಮನ್ ಭಗವತಾನ್ ಇಯ. ಸಣ್ಣ ಪ್ರಾಯದಲ್ಲಿ ತೆಗಿಬೇಕಂತೆ. ಹೇಗೆಂದ್ರೆ ಒಮ್ಮೆ ಪ್ರಭುಪಾದ ಹತ್ರ ಕೇಳುವಂಥದ್ದು, ಅದು ಪಾಶ್ಚಾತ್ಯ ದೇಶದಲ್ಲಿ, ಸ್ವಾಮೀಜಿ ನಿಮ್ಮ ಈ ಆಂದೋಲನದಲ್ಲಿ ಎಲ್ಲ 16 ವರ್ಷದವರು, 18 ವರ್ಷದವರು, 20 ವರ್ಷದವರು, 21 ವರ್ಷದವರು ಇದ್ದಾರೆ. ಪ್ರಭುಪಾದ್ಗೆ 10,000 ಡಿಸೈಪಲ್ಸ್ ಇದ್ರು, ಎಲ್ಲರೂ ಯಂಗ್. ಅದು ಯಾಕೆ ಆ ರೀತಿ? ಪ್ರಭುಪಾದ ಇಮೇಲೆ ಕೇಳಿದ್ರು, ಈ ಶಾಲಾ ಕಾಲೇಜಲ್ಲಿ 70 ವರ್ಷ ಆದವರು, 80 ವರ್ಷ ಆದವರು ಇರ್ತಾರ? ಇಲ್ಲ, ಯಂಗ್ ಏಜ್ ಅಲ್ಲಿ ಸೇರೋ. ಅದೇ ರೀತಿ ಕೃಷ್ಣ ಭಕ್ತಿ ಕೂಡ ಯಂಗ್ ಏಜ್ ಅಲ್ಲಿ ಕಲಿಬೇಕು. ಆದ್ರೆ ದುರದೃಷ್ಟ ಎಂತಂದ್ರೆ ಎಲ್ಲ ಪ್ರಾಯದವರು ಈಗ ಇದರ ಮೇಲೆ ಇಂಟ್ರೆಸ್ಟ್ ಉಂಟು. ಈಗ ಆನ್ಲೈನ್ ಅಲ್ಲಿ ನೋಡಿ, ಇದರಲ್ಲಿ 87ರಲ್ಲಿ 80 ಮಂದಿ ಪ್ರಾಯ ಆದವರು, ಅಂದ್ರೆ ಮೋರ್ ದೆನ್ 50 ಅಂದ್ರೆ ಪ್ರಾಯ ಆದವರು.
ಸಣ್ಣ ಪ್ರಾಯದವರಿಗೆ ಇಷ್ಟ ಇಲ್ಲ. ನಮ್ಮ ಎಜುಕೇಶನ್ ಸಿಸ್ಟಮ್ ಆ ರೀತಿ ಉಂಟು, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಸಣ್ಣ ಪ್ರಾಯದಲ್ಲಿ ತೆಗಿಬೇಕಂತ ಪ್ರಪೋಸ್ ಹೇಳುವಂಥದ್ದು. ವೆದರ್ ಎನಿಬಡಿ ಗೋಸ್ ಫಾರ್ ಸ್ಕೂಲ್ಸ್ ಅಂಡ್ ಕಾಲೇಜ್ ಅಟ್ ದ ಏಜ್ ಆಫ್ 70, 80 ಪ್ರಪೋಸ್ ಕೇಳ್ತಾರೆ. ಸ್ಕೂಲ್ ಕಾಲೇಜ್ಗೆ ಹೋಗ್ತಾರಾ 70-80 ಇಲ್ಲ, ಸಣ್ಣ ಪ್ರಾಯದಲ್ಲಿ ಹೋಗುವಂಥದ್ದು. ಅದೇ ರೀತಿ ಕೃಷ್ಣ ಪ್ರಜ್ಞೆ ಕೂಡ ಸಣ್ಣ ಪ್ರಾಯದಲ್ಲಿ ಕಲಿಬೇಕು, ಸಣ್ಣ ಪ್ರಾಯದಲ್ಲಿ. ಹಾಗಾಗಿ ಇದು ಸ್ಟೇಟ್ ಇದು ಕೆಲಸ ಅಂತೆ. ಮತ್ತೆ ಇದು ಡ್ಯೂಟಿ ಆಫ್ ಪೇರೆಂಟ್ಸ್, ತಂದೆ ತಾಯಿಗಳ ಕೆಲಸ. ನಮ್ಮನ್ನು ಯಾರು ರೂಲ್ ಮಾಡ್ತಾರೆ ಅವರ ಕೆಲಸ, ಮತ್ತೆ ತಂದೆ ತಾಯಿಯ ಕೆಲಸ, ಮತ್ತೆ ಗುರುವಿನ ಕೆಲಸ. ಗುರುವಿನ ಕೆಲಸ. ಹಾಗಿದು ಶ್ರೀಮದ್ ಭಾಗವತಮಲ್ಲಿ ಉಂಟು, 5ನೇ ಸ್ಕಂದ 5ನೇ ಅಧ್ಯಾಯ 18ನೇ ಶ್ಲೋಕ. ಗುರು ನಾ ಸಾಸ್ಯಾತ್ ಸ್ವಜನೋ ನ ಸಾಸ್ಯಾತ್ ಪಿತಾನ ಸಾಸ್ಯಾತ್ ಜನನಿ ನ ಸಾಸ್ಯಾತ್ ನ ಮೋಚೇತ್ ಯಾ ಸಮುಪೇತ್ಯ ಮೃತ್ಯು. ಹಾಗಾಗಿ ಎಲ್ಲರ ಕರ್ತವ್ಯ, ರಾಜನಿಗೆ ಕರ್ತವ್ಯ ಉಂಟು. ಎಂತಂದ್ರೆ ಪ್ರಜೆಗಳು ಎಂತಾದ್ರೂ ತಪ್ಪು ಮಾಡಿದ್ರೆ 50% ರಾಜನಿಗೆ ಹೋಗ್ತದೆ. ಮತ್ತೆ ಮಕ್ಕಳು ಎಂತಾದ್ರೂ ಮಾಡಿದ್ರೆ ಕೃಷ್ಣ ತಗೊಳ್ಳದಿದ್ರೆ ಅದರ 50% ಪೇರೆಂಟ್ಸ್ಗೆ ಹೋಗ್ತದೆ. ಅಂದ್ರೆ ಗುರುವಿಗೆ ಕೂಡ ಹೋಗ್ತದೆ. ಹಾಗೆ ಎಲ್ಲರೂ ಜವಾಬ್ದಾರಿ. ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು, ದುರ್ಲಭ ಮಾನುಷ ಜನ್ಮ, ಮನುಷ್ಯ ಜನ್ಮ ತುಂಬಾ ದುರ್ಲಭ. ಚಾಣಕ್ಯ ಪಂಡಿತ ಹೇಳುವಂಥದ್ದು, ಫಸ್ಟ್ 20 ಇಯರ್ಸ್ ಆಡುವುದರಲ್ಲಿ ಹೋಗ್ತದೆ, ಮತ್ತೆ ಲಾಸ್ಟ್ 20 ಇಯರ್ಸ್ ರೋಗದಲ್ಲಿ ಹೋಗ್ತದೆ. ಹೀಗೆ ಇರ್ತೇವೆ ನಾವು, ಕೂತ್ಕೊಂಡು ನಡಿಲಿಕ್ಕೆ ಆಗುದಿಲ್ಲ, ಕಾಲು ನೋವು, ಸೊಂಟ ನೋವು, ಇನ್ನೊಂದು ಮತ್ತೊಂದು. ಫಸ್ಟ್ 20 ವರ್ಷ ಆಟದಲ್ಲಿ, ಮಕ್ಕಳ ಆಟಿಗೆ. ಮತ್ತೆ ಇರುವಂಥದ್ದು 60 ವರ್ಷ, 100 ವರ್ಷ ಬದುಕಿದ್ರೆ 60ರಲ್ಲಿ ಅರ್ಧ ಬಾಸಿ ಮಲಗಿ ಹೋಗ್ತದೆ, ಮತ್ತೆ ಅರ್ಧ ಬಾಸಿ ಒಂದು 60 ಇಯರ್ಸ್ ಅಲ್ಲಿ 30 ಇಯರ್ಸ್ ಮಲಗಿ ಹೋಗ್ತದೆ. ಮತ್ತೆ 30ಯಲ್ಲಿ ಉಳಿದದೆಲ್ಲ ಇಂದ್ರಿಯ ಸುಖಕ್ಕೆ ಹೋಗ್ತದೆ. ಮತ್ತೆ ಎಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ, ಎಲ್ಲಿ ಕೃಷ್ಣ ಪ್ರಜ್ಞೆ ಇಲ್ಲ. ಹಾಗೆ ಪ್ರಹ್ಲಾದ್ ಮಹಾರಾಜ್ ಹೇಳುವಂತದ್ದು, ದುರ್ಲಭ ಮಾನುಷ ಜನ್ಮ, ತದಪಿ ಅಧ್ರುವಂ ಅರ್ಥದಂ. ಈ ಮನುಷ್ಯ ಜನ್ಮ ತುಂಬಾ ನಾವು ಕೋಟಿಗಟ್ಟಲೆ ಜನ್ಮ ತೆಗೆದ ಮೇಲೆ ಸಿಗುವಂತದ್ದು. ಇವಲ್ಯೂಷನರಿ ಪ್ರೊಸೆಸ್. ಇವಲ್ಯೂಷನ್ ಪ್ರೊಸೆಸ್ ಅಂದ್ರೆ ಜಲಜಾನ ಲಕ್ಷಾನಿ 1000 ಲಕ್ಷ ಈ ರೀತಿ ಬರುವಂತದ್ದು. ಮೀನಾಗಿ, ಸಾವಿರ ಮರ ಆಗಿ, ಕ್ರಿಮಿಯಾಗಿ, ಪಕ್ಷಿಯಾಗಿ, ಪಶುವಾಗಿ, ಲಾಸ್ಟ್ಗೆ ಚತುರ್ಲಕ್ಷಾನಿ ಮನುಷ್ಯ ಜನ್ಮ. ಹಾಗಾಗಿ ಇದು ತುಂಬಾ ಕಷ್ಟದಲ್ಲಿ ನಮಗೆ ಸಿಕ್ಕಿದ್ದು ಮನುಷ್ಯ ಜನ್ಮ. ಹೇಗೆ ಅಂದ್ರೆ, ನಾವು ಸಪೋಸ್ ಈಗ ನಾವು ಬಾವಿಗೆ ಬಿದ್ದಿದ್ದೇವೆ. ಆಕ್ಚುಲಿ ನಾವು ಬಿದ್ದಿದ್ದೇವೆ, ಸಪೋಸ್ ಅಲ್ಲ, ಬಿದ್ದಿದ್ದೇವೆ. ಸಪೋಸ್ ನಾವು ಬಾವಿಗೆ ಬಿದ್ದಿದ್ದೇವೆ. ಈಗ ನಾವು ಹೇಳ್ತೇವೆ ಸಹಾಯಕ್ಕೆ. ಆಗ ಜನರೆಲ್ಲ ಬರ್ತಾರೆ, ಹಗ್ಗ ಹಾಕ್ತಾರೆ. ನಾವು ಹೇಗೋ ಹಿಡ್ಕೊಂಡು ಬರ್ತೇವೆ ಮೇಲೆ ಬಂದು ವಾಪಸ್ ನಾವು ಬಿಡುವಂಥದ್ದು ಬಾವಿಗೆ. ಇದರಲ್ಲಿ ಎಂತ ಅರ್ಥ ಇಲ್ಲ. ತುಂಬಾ ಕಷ್ಟದಲ್ಲಿ ನಾವು ತುಂಬಾ ಗಟ್ಟಿಯಾಗಿ ಕಿರಿಚಿ ಗೊಬ್ಬೆ ಹೊಡೆದಿದ್ದೇವೆ. ಅದಕ್ಕೆ ಜನರೆಲ್ಲ ಬಂದು ನಮಗೆ ಹಗ್ಗ ಕೊಟ್ಟಿದ್ದಾರೆ, ಹಗ್ಗದಿಂದ ಮೇಲೆ ವಾಪಸ್ ನಾವು ಬಿದ್ದೇವೆ ಬಾವಿಗೆ.
ವಾಪಸ್ ಬಾವಿಗೆ ಬಿಡುವುದಂದ್ರೆ ಬೇರೆ ಜೀವಿಗಳು ಎಂತ ಮಾಡ್ತಾ ಉಂಟು ಅದನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಇರುವುದಲ್ಲ ಈ ಮನುಷ್ಯ ಜನ್ಮ. ನಾನು ತುಂಬಾ ಸರ್ತಿ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ಬೋದು. ಈಗ ಇಲ್ಲಿ ನನ್ನದು ಒಂದು 10 ಪೇಪರ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ನಮ್ಮ ಟೆಂಪಲ್ ಲ್ಯಾಂಡ್ ಡಾಕ್ಯುಮೆಂಟ್ ಉಂಟು. ಈಗ ಜೋರಾಗಿ ಫ್ಯಾನ್ ಇಟ್ಟಿದ್ದೇನೆ, ಪೇಪರ್ ಎಲ್ಲ ಆಚೆ ಆಗಿದೆ ಚೆಲ್ಲಬಲ್ಲಿ. ಅದು ನಾನು ಎಂತ ಮಾಡುವಂಥದ್ದು, ನನ್ನ ಮೊಬೈಲ್ ಅನ್ನು ಇಡ್ತೇನೆ ಹೀಗೆ, ಹಾಗೆ ಎಂತ ಆಗುದಿಲ್ಲ. ಆದ್ರೆ ಈ ಮೊಬೈಲ್ ಇರುವಂಥದ್ದು ಅದಕ್ಕೆ ಅಲ್ಲ. ಸಪೋಸ್ ಈಗ ನಂದು ಐಫೋನ್ ಅಲ್ಲ, ಐಫೋನ್ ಮೊಬೈಲ್ 1 ಲಕ್ಷದ ಮೊಬೈಲ್, ನಾನು 1 ಲಕ್ಷದ ಮೊಬೈಲ್ ಈ ಪೇಪರ್ಗೆ ಇಟ್ಟಿದ್ದೇನೆ, ಪೇಪರ್ ವೇಟ್ ಆಗಿ. ತಪ್ಪು. ನಾನು ಹೋಗಿ ಸ್ಟೇಷನರಿ ಹೋಗಿ 35 ರೂಪಾಯಿ ಸಿಗ್ತದೆ ಪೇಪರ್ ವೇಟ್, ಅದನ್ನು ತಂದು ಇಡಬೇಕು. ಹಾಗೆ ಈ ಮನುಷ್ಯ ಜನ್ಮ ಇರುವಂಥದ್ದು ನಾಯಿ ಬೆಕ್ಕುಗಳು, ಪಕ್ಷಿಗಳು, ಕ್ರಿಮಿಗಳು, ಮರಗಳು ಇದೆಲ್ಲ ಮಾಡುವ ರೀತಿಯಲ್ಲಿ ಮಾಡ್ಲಿಕ್ಕೆ ಅಲ್ಲ. ಮನುಷ್ಯನಿಗೆ ಅಥೋ ಬ್ರಹ್ಮ ಜಿಜ್ಞಾಸ, ನಾನು ಯಾರು. ಈಗ ಇರುವೆ ರಾತ್ರಿ ಹುಡ್ತದೆ, ಇಮಿಡಿಯೇಟ್ ಸಾಯ್ತದೆ, ಬೆಳಿಗ್ಗೆ ತನಕ ಇರುವುದಿಲ್ಲ. ಈಗ ಇರುವೆಗೆ ನಾನು ಯಾರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇರುವೆ ಪಕ್ಷಿಗೆ ಹೇಳಲಿಕ್ಕಾಗ್ತದ? ಇಲ್ಲ. ಪ್ರಾಣಿಗೆ, ನಾಯಿ ನಾನು ಯಾರು ಆಗುದಿಲ್ಲ. ಈಗ ಮನೆ ಹತ್ತಿರ ನಾಯಿ ಎಲ್ಲ ಇರ್ತದೆ, ತುಂಬಾ ನಾಯಿ ಇರ್ತದೆ, ಹೇಳ್ತದ ನಾನು ಯಾರು? ಹೇಳಲಿಕ್ಕೆ ಆಗುದಿಲ್ಲ. ಅದು ಹೇಳ್ತದೆ. ಯಾಕೆ? ಅನ್ನೆಸರಿ. ಹಾಗಾಗಿ ನಾವು ಈ ಜನ್ಮದಲ್ಲಿ ನಾನು ಯಾರು? ನಾನು ದೇಹ ಅಲ್ಲ, ನಾನು ಆತ್ಮ. ಪರಮಾತ್ಮ ಯಾರು? ನನಗೆ ಮತ್ತು ಪರಮಾತ್ಮನಿಗೆ ಏನು ಕನೆಕ್ಷನ್? ಯಾಕೆ ನಮಗೆ ಕಷ್ಟ ಬೇಡ? ಕಷ್ಟ ಬರ್ತದೆ. ಆದಿದೈವಿಕ್, ಆಧ್ಯಾತ್ಮಿಕ, ಆದಿಭೌತಿಕ ಇದೆಲ್ಲ ತಿಳಿಯುವಂಥದ್ದು ಮನುಷ್ಯ ಜನ್ಮದಲ್ಲಿ ಮಾತ್ರ. ಹಾಗಾಗಿ we are getting special opportunity to enquire, ಭಗವಂತನ ಬಗ್ಗೆ ಕೇಳಲಿಕ್ಕೆ. ಹಾಗಾಗಿ ಭಾಗವತ ಧರ್ಮ ಈ ಮನುಷ್ಯ ಜನ್ಮ ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಕೃಷ್ಣ ಬಗ್ಗೆ ಅಂದ್ರೆ ಭಾಗವತ ಧರ್ಮ. ಹಾಗೆ ಪ್ರಹ್ಲಾದ್ ಮಹಾರಾಜ್ ಹೇಳುವಂತದ್ದು ಕೌಮಾರಮಾಚುರ್ಗೋ ಪ್ರಜ್ಞೋ, ಸಣ್ಣ ಪ್ರಾಯದಲ್ಲಿ ತಗೊಳ್ಬೇಕಂತೆ. ನಾನು ಪುಸ್ತಕ ಹೋಗುವಾಗ ಸರ್ ಪುಸ್ತಕ ಭಗವದ್ಗೀತೆ ಈಗೆಲ್ಲ ಓದುವಂತ ಅಲ್ಲಪ್ಪ ಇದು, ಈಗ ನಾವು ಜಾಲಿ ಮಾಡುವಂತ ಯಂಗ್ಸ್ಟರ್ಸ್ ಎಲ್ಲ ಹೇಳುವಂತ. ನನ್ನ ಮನೇಲಿ ಉಂಟು, ನನ್ನ ಅಜ್ಜಿ ಓದ್ತಾ ಇಲ್ಲ, ಉಂಟು ಅಜ್ಜಿ ಹತ್ರ ಉಂಟು, ಓದ್ತಾ ಇಲ್ಲ. ಅಜ್ಜಿಗೆ ಓದುವಂಥದ್ದು. ಅಜ್ಜಿ ಅಡಿಕ್ಟ್ ಆಗಿದ್ದಾರೆ ಟಿವಿಗೆ, ಹಿಂದೆ ಸುತ್ತಕ್ಕೆ, ಇಲ್ಲಿ ಓದ್ಲಿಕ್ಕೆ ಬಿಡಿಸೋದು. ಅದು ನಾವು ಎಣಿಸುವಂಥದ್ದು ಪ್ರಾಯ ಆದ್ಮೇಲೆ ಅಜ್ಜಿ ಓದ್ತಾರೆ ಅಂತ. ಇಲ್ಲ, ಆಗುದಿಲ್ಲ. ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗೀತೆ. ನಮ್ಗೆ ಒಬ್ಬ ಗೆಳೆಯ 2013 ನನ್ನ ಕಾಲೇಜ್ ಫ್ರೆಂಡ್, ಅವ ಹೇಳಿದ್ರು, ಎಂತ ಮರ ಇದು, ಚಿಲಕ ಹಾಕಿ ಕಂಟಿ ಮಲೆ ಹಾಕಿ, ಇದು ಎಂತ ಇದು, ಇದೆಲ್ಲ ನಾನು 60 ನಂತರ ಮಾಡ್ತೇನೆ, ಈಗ ಎಂಗೇಜ್, ಈಗ ಇದನ್ನು ಮಾಡ್ಲಿಕ್ಕಿಲ್ಲ, 60 ನಂತರ. ಎಷ್ಟೋ ವಿಷಯ ನಮ್ಗೆ ಕೆಲವೆಲ್ಲ ನಮ್ಗೆ ಅಭ್ಯಾಸ ಬಿಡ್ಲಿಕ್ಕೆ ಆಗುದಿಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ಈಗ ಮಾಡ್ಲಿಕ್ಕೆ ಆಗುದಿಲ್ಲ, ಪ್ರಾಯದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಗ್ಯಾರಂಟಿ. ಹಾಗೆ ಸಣ್ಣ ಪ್ರಾಯದಲ್ಲಿ ತಗೊಳ್ಬೇಕಂತ, ಅದು ಜನ ಎಣಿಸೋದು ಪ್ರಾಯದವರಿಗೆ ಅಂತ. ಇಲ್ಲ, ತಪ್ಪು. ಈಗ ಸಣ್ಣ ಪ್ರಾಯ ನಾವು ಎಂಜಾಯ್ ಮಾಡುವ. ಫಸ್ಟ್ ಆಫ್ ಆಲ್ ಎಂಜಾಯ್ ಅಂತ ಗೊತ್ತಿಲ್ಲ ನಮ್ಗೆ, ಎಂಜಾಯ್ ಮಾಡುವ. ಮತ್ತೆ ಪ್ರಾಯ ಆಗುವಾಗ ಅಂದ್ರೆ ನಾವು ಸಾವಿಗೆ ಸಮೀಪಿಸ್ತಾ ಇದ್ದೇವೆ. ಆಗ ನಾನು ಈ ಕೃಷ್ಣನಿಗೆ ಅಡ್ಡ ಬೀಳಿ ಕೂಡ ಆಗುದಿಲ್ಲ. ಕರೆಕ್ಟ್ ಅಲ್ಲ? ಪ್ರಾಯ ಆದ್ಮೇಲೆ ನಮಗೆ ಸರಿಯಾಗಿ ಅಡ್ಡ ಬೀಳ್ಲಿಕ್ಕೆ ಆಗ್ತದೆ ಭಗವಂತನಿಗೆ? ಎಂತ ಹೇಳ್ತೀರಿ? ಎಸ್ ಇಲ್ಲ ಪ್ರಭುಜಿ.
ಉಳಿದದ್ದು ಬಿಡಿ, ದೊಡ್ಡ ದೊಡ್ಡ ವಿಷಯ ಬಿಡಿ, ಅಡ್ಡ ಬೀಳ್ಲಿಕ್ಕೆ ಆಗ್ತದೆ ಭಗವಂತನಿಗೆ? ಆಗಲ್ಲ ಪ್ರಭುಜಿ. ಆಗುವುದಿಲ್ಲ. ಪ್ರಭುಜಿ. ಕಾಲೇ ಬಗ್ಗೆ ನಮ್ಮ ಕಾಲು ಬೆಂಡ್ ಆಗುದಿಲ್ಲ, ಸೊಂಟ ನೋವು ಇರ್ತದೆ, ಇನ್ನೊಂದು ರೋಗ ತುಂಬಾ ಇರ್ತದೆ. ಆಗುದಿಲ್ಲ, ಆಗುದಿಲ್ಲ. ಹಾಗೆ ಸಾವು ಬರುವಾಗ ನಾವು ಮಾಡ್ಬೇಕಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಪ್ರಹ್ಲಾದ್ ಮಾರ್ಗ ಹೇಳುವಂಥದ್ದು ಇಲ್ಲ. ಈ ಸಣ್ಣ ಮಕ್ಕಳಿಗೆ ನಾವು ಕಲಿಸ್ಬೇಕು. ಪ್ರಭುಪಾದ ಹೇಳುವಂಥದ್ದು, ಒಮ್ಮೆ ಪ್ರಭುಪಾದ ಹೇಳ್ತಾರೆ, ಈ ಡೆಲ್ಲಿಯಲ್ಲಿ ಮುಸ್ಲಿಂ ಚಿಲ್ಡ್ರನ್, ಮುಸಲ್ಮಾನ್ ಮಕ್ಕಳು, ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರು ಕುರಾನನ್ನು ಸಣ್ಣ ಪ್ರಾಯದಲ್ಲಿ ಕಲೀಲಿಕ್ಕೆ. ಪ್ರಭುಪಾದ ದಿಸ್ ಶುಡ್ ಬಿ ಡನ್, ಅಪ್ರಿಶಿಯೇಟ್ ಮಾಡ್ತಾರೆ ಪ್ರಭುಪಾದ. ಎಸ್, ವೆರಿ ಗುಡ್ ಪ್ರಭುಪಾದ ಹೇಳ್ತಾರೆ. ಹಾಗೆ ಸಣ್ಣ ಪ್ರಾಯದಲ್ಲಿ ಕೊಡ್ಬೇಕಂತೆ, ಸಣ್ಣ ಪ್ರಾಯದಲ್ಲಿ. ಹೇಗೆ ಅಂದ್ರೆ ಗುರುಕುಲದಲ್ಲಿ ಬ್ರಹ್ಮಚಾರಿ ಈ ಟು ಲರ್ನ್. ಈಗ 5 ವರ್ಷ ಆದ್ಮೇಲೆ ಗುರುಕುಲಕ್ಕೆ ಕಳಿಸುವಂಥದ್ದು ಹಿಂದಿನ ಕಾಲದಲ್ಲಿ. ಈ ಎಜುಕೇಶನ್ ಅಲ್ಲ, ಈಗಿನ ಎಜುಕೇಶನ್ ಅಲ್ಲ, ಕೋ ಎಜುಕೇಶನ್. ಅದರಲ್ಲಿ ಎಂತಂದ್ರೆ ಗುರುಕುಲಕ್ಕೆ ಗಂಡಸರಿಗೆ ಮಾತ್ರ, ಹೆಂಗಸರಿಗೆ ಹೋಗ್ಲಿಕ್ಕಿಲ್ಲ. ಈಗ ಅದು ಎಂತಂದ್ರೆ ಎಲ್ಲರಿಗೆ ಎಜುಕೇಶನ್. ಹಾಗೆ ಅಲ್ಲ, ಗುರುಕುಲಕ್ಕೆ ಬ್ರಹ್ಮಚಾರಿ. ಹಾಗೆ ಬ್ರಹ್ಮಚಾರಿ ಎಂತ ಮಾಡ್ಬೇಕು? ಅಟ್ ದ ಏಜ್ ಆಫ್ 5 ಅವ ಹೋಗ್ಲಿಕ್ಕೆ, ಮತ್ತೆ ಅವ 20 ವರ್ಷದಲ್ಲಿ ಇರ್ಬೇಕು. 20 ವರ್ಷ ಅಂದ್ರೆ 25, 5 ವರ್ಷಕ್ಕೆ ಹೋಗ್ತಾನೆ 25. Then he should accept menial work. ಮೀನಿಯಲ್ ವರ್ಕ್ ಅಂದ್ರೆ ಅಂತ ತುಂಬಾ ಈಗ ಎಂತ ಹೇಳುವಂಥದ್ದು, ಗುಡಿಸುವಂಥದ್ದು, ಇದು ಮಾಡುವಂಥದ್ದು ತುಂಬಾ ತುಂಬಾ ಮೀನಿಯಲ್ ವರ್ಕ್ ಮಾಡ್ಬೇಕು ನಾವು ಬ್ರಹ್ಮಚಾರಿ, ಸ್ಪಿರಿಚುವಲ್ ಮಾಸ್ಟರ್ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ. ಹಾಗಾಗಿ ಬ್ರಹ್ಮಚಾರಿ ರೆಸ್ಪೆಕ್ಟಬಲ್ ಫ್ಯಾಮಿಲಿಯಿಂದ ಬರ್ತಾನೆ, ಬ್ರಾಹ್ಮಣ ಫ್ಯಾಮಿಲಿ, ಕ್ಷತ್ರಿಯ ಫ್ಯಾಮಿಲಿ, ಆದ್ರೂ ಕೂಡ ಅವ ಮೀನಿಯಲ್ ಮಾಡ್ಬೇಕಂದ್ರೆ ಯಾರಿಗೆ? ಅವನ ಸ್ಪಿರಿಚುವಲ್ ಮಾಸ್ಟರ್, ಅಲ್ಲಿ ಅವನ ಗುರು ಇರ್ತಾನೆ, ಅವನಿಗೆ ಆ ರೀತಿ ಸೇವೆ ಮಾಡ್ಬೇಕು. ಹಾಗೆ ಸಣ್ಣ ಪ್ರಾಯದಲ್ಲಿ ದೇ ವಿಲ್ ನಾಟ್ ಮೈಂಡ್. ಈಗ ಎಂತಂದ್ರೆ ಈಗ ತುಂಬಾ ಶ್ರೀಮಂತ ರಾಜನ ಮಗ, 5 ವರ್ಷದಲ್ಲಿ ಅವನಲ್ಲಿ ಹಾಕಿದ್ರೆ ಈ ವಿಲ್ ಡೂ ಸರ್ವಿಸ್. ಅದೇ ನೀವು 25 ವರ್ಷ ಹಾಕಿ ಅವ ಅಂದ್ರೆ 20 ಮನೇಲಿ ಇದ್ರೆ 20 ವರ್ಷ ಅವನಿಗೆ ಎಲ್ಲ ಇದಕ್ಕೆ ಕಾಲು ಬುಡಕ್ಕೆ ಬರ್ತದೆ, ಅವ ಮಾಡುದಿಲ್ಲ. ಸಣ್ಣ ಪ್ರಾಯದಲ್ಲಿ ಬೆಂಡ್ ಮಾಡ್ಲಿಕ್ಕೆ ಆಗ್ತದೆ ಮಕ್ಕಳನ್ನು, ಯಾವುದೇ ಇರಲಿ, ತುಂಬಾ ಕ್ಷತ್ರಿಯ ಇರಲಿ, ಬ್ರಾಹ್ಮಣ ಇರಲಿ, ಯಾರೇ ಇರಲಿ, ಅವು ಹೋಗುವಾಗ ಅಲ್ಲಿ ಚೇಂಜ್ ಆಗ್ತದೆ. They will not mind. Prabhupada Mother. When their children, they are ready to serve. Menial service they can do. ಈಗ ಪ್ರಾಯ ಆದ್ಮೇಲೆ ನಮ್ಮ ತಲೆಯಲ್ಲಿ ಕೆಲವೆಲ್ಲ ಬರ್ತದೆ, ಇದು ಮಾಡ್ಬಾರ್ದು, ಇದು ಮಾಡ್ಬಾರ್ದು, ಇದು ಮಾಡ್ಬಾರ್ದು, ಹಾಗೆ. ಅದು ನಮ್ಮ ಪ್ರಾಬ್ಲಮ್. ಅದು ಸಣ್ಣ ಪ್ರಾಯದಲ್ಲಿ ಇರುವುದಿಲ್ಲ. ಯಾಕಂದ್ರೆ ಪ್ರಪಂಚದ they do not have false prestige. ನಾನು ಹಾಗೆ, ನಾನು ಹೀಗೆ, ಇದೆಲ್ಲ ಫಾಲ್ಸ್ ಪ್ರೆಸ್ಟೀಜ್. ನಾನು ಈ ಫ್ಯಾಮಿಲಿಯಿಂದ ಬಂದಿದ್ದೇನೆ, ರೆಸ್ಪೆಕ್ಟೇಬಲ್ ಫ್ಯಾಮಿಲಿ, ನನ್ನ ತಂದೆ ತುಂಬಾ ಶ್ರೀಮಂತ, ಇದೆಲ್ಲ ಮತ್ತೆ ಬರುವಂತದ್ದು. ಸಣ್ಣ ಪ್ರಾಯದಲ್ಲಿ ಇರುವುದಿಲ್ಲ, ಸಣ್ಣ ಪ್ರಾಯದಲ್ಲಿ ಇರುವುದಿಲ್ಲ. ಹಾಗಾಗಿ ಕೃಷ್ಣ ಕೂಡ ಆಕ್ಸೆಪ್ಟ್ ಮಾಡಿದಂತ ಬ್ರಹ್ಮಚಾರಿ, ಇದು ಆಶ್ರಮ. ಈ ಸುಧಾಮ ಅವನನ್ನು ಮೀಟ್ ಆಗುವಾಗ, ಅಥವಾ ರಾಜ ಆಗಿದ್ದು ದ್ವಾರಕದು, ಆಗ ಕೃಷ್ಣ ನೆನಪು ಮಾಡ್ತಾನೆ, ರಿಮೈಂಡ್ ಮಾಡ್ತಾನೆ ಯಾವುದನ್ನು? ಸುಧಾಮನಿಗೆ. ಒಂದ್ ದಿವಸ ನಾವಿಬ್ಬರು ಕಾಡಿಗೆ ಹೋದದ್ದು ಈ ಕಟ್ಟಿಗೆ ತರಲಿಕ್ಕೆ, ಮತ್ತೆ ಆಗ ತುಂಬಾ ಮಳೆ ಇತ್ತು, ಮತ್ತೆ ನಮಗೆ ಬರ್ಲಿಕ್ಕೆ ಆಗ್ಲಿಲ್ಲ.
ಮತ್ತೆ ನಾವು ಒಂದು ರಾತ್ರಿ ಓವರ್ ನೈಟ್ ಸ್ಟೇ ಆದೆವು ಈ ಮರದ ಮೇಲೆ. ಮತ್ತೆ ನಮ್ಮ ಗುರು ಬಂದು ನಮ್ಮನ್ನು ರೆಸ್ಕ್ಯೂ ಮಾಡಿದ್ರು ನೆಕ್ಸ್ಟ್ ಡೇ. ಇದನ್ನು ನಿಂಗೆ ನೆನಪುಂಟಾ? ಕೃಷ್ಣ ಕೇಳುವುದು ಸುಧಾಮನ. ಆಗ ಸುಧಾಮ ಎಸ್ ನಂಗೆ ನೆನಪುಂಟು. ಹಾಗೆ ಕೃಷ್ಣ ಕೂಡ, ಕೃಷ್ಣ ಸಾಕ್ಷಾತ್ ಭಗವಂತ. ಬಾಕಿ ಅವರ ನಾವು ಎಂತ ಮಾತಾಡೋದು. ಹಾಗೆ ಅವ ಕೂಡ ಹೋಗಿದ್ದಾರೆ. ಇದು ಸಿಸ್ಟಮ್ ಅಂತೆ, ಇದು ಸಿಸ್ಟಮ್. ಹಾಗಾಗಿ ಸಣ್ಣ ಪ್ರಾಯದಲ್ಲಿ ನಾವು ತಿಳಿಬೇಕು. ಹಾಗಾಗಿ ಪ್ರಹ್ಲಾದ್ ಮಹಾರಾಜಂದು ರೆಕಮೆಂಡೇಶನ್ ಜನ್ಮಿ ಬೋಗಸ್ ಅಲ್ಲ. ಕೌಮಾರ ಆಚಾರ್ಯ ಬೋಗಸ್ ಅಲ್ಲ, ಅದು ಜನ್ಮಿನ್. ಇದು ವೇದಿಕ್ ಸಿಸ್ಟಮ್ ಅಲ್ಲಿ ಈ ರೀತಿ ಉಂಟು. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಅಸುರ ಫ್ಯಾಮಿಲಿಯಲ್ಲಿ ಹುಟ್ಟಿದ. ಅವನ ತಂದೆ ದೊಡ್ಡ ಅಸುರ. ಅಸುರ ಅಂದ್ರೆ ದೇವರನ್ನು ನಂಬುವುದಿಲ್ಲ. ಇದಕ್ಕೆ ತುಂಬಾ ಕಠಿಣ ತಪಸ್ಸು ಮಾಡಿದ. ಮತ್ತೆ ಎಲ್ಲ ದೇವತೆಗಳನ್ನು ಡಿಫೀಟ್ ಮಾಡಿದ. ಮನೆ ಬಿಟ್ಟು ಕಠಿಣ ತಪಸ್ಸು ಮಾಡಿದ. ಇಡೀ ಯೂನಿವರ್ಸ್, ವಿಶ್ವ ಫುಲ್ ಶೇಕ್ ಆಯ್ತಂತೆ ಅವನ ತಪಸ್ಸಿನಿಂದ. ಮತ್ತೆ ಬ್ರಹ್ಮ ಬಂದು ಅವನಿಗೆ ವರ ಕೊಡುವಂಥದ್ದು. ಬ್ರಹ್ಮ ಕೇಳ್ತಾರೆ, ನಿನ್ಗೆ ಎಂತ ಬೇಕು? ನನಗೆ ಅಮರ ಆಗ್ಬೇಕು. ನಾನೇ ಅಮರ ಅಲ್ಲ, ಮತ್ತೆ ನಾನು ಹೇಗೆ ನಿನ್ಗೆ ಅಮರ ಆಗುವಂತ ವರ ಕೊಡುವಂತ? ಹಾಗಾಗಿ ಎಲ್ಲರೂ ಈ ಭೌತಿಕ ಲೋಕದಲ್ಲಿ ಸಾಯಲಿಕ್ಕೆ ಉಂಟು. ತುಂಬಾ ದೊಡ್ಡ ಅಂದ್ರೆ ಬ್ರಹ್ಮ, ಮತ್ತೆ ಸಣ್ಣ ಒಂದು ಇರುವೆ ಕೂಡ, ಎಲ್ಲರೂ ಸಾಯಲಿಕ್ಕೆ ಉಂಟು. ಜನ್ಮ ಮತ್ತು ಜರ ವ್ಯಾಧಿ ದುಃಖ ದೋಷ ದರ್ಶನ. ಈ ರೀತಿ ಮತ್ತೆ ಅವನಿಗೆ ಬ್ರಹ್ಮ ವರ ಕೊಡ್ತಾನೆ, ಬೇರೆ ಬೇರೆ ರೀತಿಯಲ್ಲಿ ಅವ ಇದು ಮಾಡ್ತಾನೆ, ಕೊಡ್ತಾನೆ. ಮತ್ತೆ ಅವ ಎಣಿಸ್ತಾನೆ ನಾನು ತುಂಬಾ ಬುದ್ಧಿವಂತ. ಬ್ರಹ್ಮ ಹೋದ ಮೇಲೆ ಅವ ನಗಾಡ್ತಾನೆ, ನಾನು ಅವ ಅಮರ ಆಗ್ಲಿಕ್ಕೆ ನನಗೆ ಎಲ್ಲಿ ಚಾನ್ಸ್ ಉಂಟು ಅಂತ ಹೇಳಿದ. ಆದ್ರೆ ಇಂಡೈರೆಕ್ಟ್ ಆಗಿ ನಾನು ಈ ವರವನ್ನು ಪಡೆದುಕೊಂಡೆ ಅಂತ ಹೇಳ್ತಾನೆ. ಯಾರು? ಹಿರಣ್ಯಕಶಿಪು. ನಾನೀಗ ಅಮರ ಆಗಿದ್ದೇನೆ. ಇದಕ್ಕೆ ತಪಸ್ಸೆಲ್ಲ ಮಾಡಿದ್ದಾನೆ. ಆದ್ರೆ ಈಗ ಯಾವುದಕ್ಕೆ? ಭೌತಿಕ ಸುಖಕ್ಕೋಸ್ಕರ. ಅವನಿಗೆ ಈ ಭೌತಿಕ ಲೋಕದಲ್ಲಿ ಶಾಶ್ವತವಾಗಿ ಉಳಿಲಿಕ್ಕೆ ಪ್ಲಾನ್ ಇತ್ತು. ಪ್ರಪಂಚವಂತದ್ದು this all conditioned souls, they are planning to live in this world permanently. ನಮ್ದು ಪ್ಲಾನ್ ಉಂಟಾ ಇಲ್ವಾ? ಯಾರು ಹೇಳ್ತೀರಿ? ಈ ಭೌತಿಕ ಲೋಕದಲ್ಲಿ ಪರ್ಮನೆಂಟ್ ಆಗಿರುವ ಪ್ಲಾನ್ ಉಂಟಾ ಇಲ್ವಾ ನಮ್ದು? ಸಾಯ್ಲಿಕ್ಕೆ ಮನಸ್ಸೇ ಇರಲ್ಲ. ನಾವು ಎಂತಂದ್ರೆ ಮೆಡಿಸಿನ್ ನೋಡ್ತೇವೆ, ಇನ್ನೊಂದು ನೋಡ್ತೇವೆ, ಹಣ ನೋಡ್ತೇವೆ. ಯಾಕೆ? ನಮ್ದು ಪ್ಲಾನ್ ಅದೇ. ಅದಕ್ಕೆ ಪ್ರಪಂಚ ಇರುವಂತದ್ದು ಆಲ್ ಕಂಡೀಷನ್ ಸೋಲ್ಸ್, ದೇ ಆರ್ ಪ್ಲಾನಿಂಗ್ ಫಾರ್ ದಿಸ್. ಬದ್ಧ ಜೀವಿಗಳು ಇದನ್ನು ಪ್ಲಾನ್ ಆಗ್ತಾ ಇದ್ದಾರೆ. ಇಲ್ಲಿ ನಾನು ಪರ್ಮನೆಂಟ್ ಆಗಿರ್ಬೇಕಂತ. ದಿಸ್ ಇಸ್ ಫೂಲಿಶ್ನೆಸ್, ಅಟರ್ ಫೂಲಿಶ್ನೆಸ್. ಪ್ರಪಂಚ ಇರುವಂತದ್ದು. ಹಾಗೆ ಹಿರಣ್ಯಕಶಿಪು ಕೂಡ ಇದೇ ಪ್ಲಾನ್ ಮೆಂಟಾಲಿಟಿ ಇತ್ತು. You wanted material enjoyment. You want to live forever in this material world. ಯಾವಾಗ ನಾನು ಇರ್ತೇನೆ ಅಂತ. ಹಾಗಾಗಿ ಅವನಿಗೆ ಅವನ ಮಗನಿಗೆ ಕೃಷ್ಣ ಭಜನೆ ಕಳಿಸುವಂತ ಇಚ್ಛೆ ಇರಲಿಲ್ಲ ಹಿರಣ್ಯಕಶಿಪುಗೆ. ಆದ್ರೆ ಫಾರ್ಚುನೇಟ್ಲಿ ಅದೃಷ್ಟ ಎಂತಂದ್ರೆ, ಕಯಾದುವಿನ ಹೊಟ್ಟೆಯಲ್ಲಿರುವಾಗ ಪ್ರಹ್ಲಾದ್ ಮಹಾರಾಜ್ he got a chance of associating with one of the greatest devotee, ನಾರದ ಮುನಿ. ಹಾಗಾಗಿ ಪ್ರಹ್ಲಾದನ
ಎಂತ ಹೇಳುವಂಥದ್ದು, ನಾವು ಕೆಲವೊಮ್ಮೆ ಹೇಳ್ತೇವಲ್ಲ, ಎಂತ ಅವ್ರದ್ದು ಅದೃಷ್ಟ ಚೇಂಜ್ ಆಯಿತು, ನಸೀಬ್ ನಸೀಬ್ ಬದಲಾಯಿತು. ಹೇಗೆ? ಬಿಕಾಸ್ ಈ ಗಾಟ್ ಎನ್ ಆಪರ್ಚುನಿಟಿ, ಅವನಿಗೆ ಒಂದು ಅವಕಾಶ ಸಿಕ್ತು, ಅಂಡ್ ಹಿ ವಾಸ್ ಅಸೋಸಿಯೇಟಿಂಗ್. ಕಾಯದು ಹೇಳುವಾಗ ಹಿ ವಾಸ್ ಡ್ರಿಂಕಿಂಗ್ ದ ನೆಕ್ಟರ್. ಪ್ರಹ್ಲಾದ್ ಮಹಾರಾಜ್ ಒಳಗೆ ಇನ್ನು ಕೂಡ ಹೊರಗೆ ಬರಲಿಲ್ಲ. ಹಾಗಾಗಿ ನಾರದ ಮುನಿಯ ಕೃಪೆಯಿಂದ ಈ ಕುಡ್ ಅಂಡರ್ಸ್ಟ್ಯಾಂಡ್ ಕೃಷ್ಣ ಕಾನ್ಶಿಯಸ್ನೆಸ್. ಹಿರಣ್ಯಕಶಿಪುಗೆ ಪ್ಲಾನ್ ಇರಲಿಲ್ಲ ಕಲಿಸುವಂತದ್ದು. ಆದ ಕಾರಣ ನಾವು ಒಂದು ಸಾಧುವಿನ ಸಂಘ ಮಾಡಿದ್ರೆ, ಯಾಕೆಂದ್ರೆ ಸಾಧುವಿಗೆ ನಿಮ್ಮಿಂದ ಏನು ತಗೊಳ್ಳಿಕ್ಕಿಲ್ಲ, ಬಟ್ ಈ ಹ್ಯಾಸ್ ಟು ಗಿವ್. ಸಾಧು ಅಂದ್ರೆ ಈ ವಾಂಟ್ಸ್ ಟು ಗಿವ್. ನಾವು ನೋಡಿ, ನಾವು ತಗೊಳ್ಳುವಂಥದ್ದು ಮಾತ್ರ, ಕೊಡುವಂತ ಮೆಂಟಾಲಿಟಿ ನಮ್ಮಲ್ಲಿ ಇಲ್ಲ. ನಾವು ಜಿಪುಣರು. ಸಾಧು ಮೀನ್ಸ್ he will give. What he will give? He will give ಕೃಷ್ಣ ಕಾನ್ಶಿಯಸ್ನೆಸ್. ಸಾಧು ಅಂದ್ರೆ ಸಾಧು ಹತ್ರ ಕೃಷ್ಣ ಪ್ರಜ್ಞೆ ಉಂಟು, ಅವನಿಗೆ ಕೊಡ್ಲಿಕ್ಕೆ ಇಚ್ಛೆ ಉಂಟು. ಹಾಗಾಗಿ ನಾವು ಕೊಡುವುದರಿಂದ ಗ್ರೇಟ್ ಆಗುವಂಥದ್ದು, ನಾವು ಇಟ್ಕೊಳ್ಳೋದ್ರಿಂದ ಗ್ರೇಟ್ ಆಗೋದಲ್ಲ. ಸೊ ಪ್ರಪಂಚವಂಥದ್ದು ಆಲ್ವೇಸ್ ಯು ಶುಡ್ ಗಿವ್, ಆಲ್ವೇಸ್. ಹಾಗಾಗಿ ಅದು ಸುಲಭದಲ್ಲಿ ಬರುವುದಿಲ್ಲ ಕೊಡುವಂಥದ್ದು. ಯಾಕೆಂದ್ರೆ ನೋಡಿ, ನಾವು ತುಂಬಾ ಜನ್ಮ ತೆಗೆದಿದ್ದೇವೆ, ತುಂಬ ಜನ್ಮ ತೆಗೆದಿದ್ದೇವೆ. ಆ ಎಲ್ಲ ಜನ್ಮದಲ್ಲಿ ನಾವು ಜಿಪುಣರಾಗಿದ್ದೆವು. ಮತ್ತೆ ಈಗ ಕೂಡ ನಾವು ಎಷ್ಟೋ ವರ್ಷ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ದೇವೆ. ನಮಗೆ ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ, ತುಂಬಾ ಕಷ್ಟ. So you have to take association of a devotee. Devotee means he wants to give Krishna consciousness to others. This is devotee. He is having intense desire. ಆ ಪ್ರಬಲವಾದ ಇಚ್ಛೆ ಹೃದಯ ಅಂತರಾಳದಲ್ಲಿ ಉಂಟು. ಎಸ್, ನನಗೆ ಕೃಷ್ಣ ಪ್ರಜ್ಞೆ ಕೊಡ್ಬೇಕು ಇನ್ನೊಬ್ಬರಿಗೆ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ಪ್ರಹ್ಲಾದ್ ಮಹಾರಾಜ್ ಆ ನಾರದ ಮುನಿಯ ಕೃಪೆಯಿಂದಾಗಿ ಅವರಿಗೆ ಕೃಷ್ಣ ಪ್ರಜ್ಞೆ ಸಿಕ್ತು. ಮತ್ತೆ ನಾರದ ಮುನಿಗೆ ಇದರಲ್ಲಿ ಏನು ಲಾಭ ಇರಲಿಲ್ಲ. ಸಾಧು ಮೀನ್ಸ್ he will never think of his benefit. ಸಾಧು ಮೀನ್ಸ್ is always for others, ಇನ್ನೊಬ್ಬರಿಗೆ. ಮತ್ತೆ ಅಂಬರೀಷ್ ಮಹಾರಾಜ್, ಈಗ ಅಂಬರೀಷ್ ಮಹಾರಾಜ್ ರಾಜನಾಗಿದ್ದ, ಬಟ್ he was ವೈಷ್ಣವ. ಸವೈ ಮನ ಕೃಷ್ಣ ಪಾದಾರವಿಂದವೋ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ. He was a responsible king. ನಾನು ನಿನ್ನೆ ಜೂ ಟೆಂಪಲ್ ಇಂದ ಬಂದಿದ್ರು, ಹಾಗೆ ನಾನು ಅವರ ಮೀಟ್ ಆಗಿ ಅವರಿಗೆ ನಾನು ಯಾವುದು ಉಡುಪಿಯ ಬಗ್ಗೆ, ನಿನ್ನ ನರರ ತೀರ್ಥನ ಬಗ್ಗೆ ಹೇಳಿದ್ರು ಅವರಿಗೆ. He wanted to serve ಮಧ್ವಾಚಾರ್ಯ. ಸೊ ಅದರ ಬಗ್ಗೆ ಹೇಳಿದೆ. ಆಕ್ಚುಲಿ ಎಂತ, he came, ನರಹರ ತೀರ್ಥ, he came for surrender. He surrendered, but Madhvacharya told, you have to become a king. ನೀನು ರಾಜ ಆಗ್ಬೇಕು. ಯಾಕೆ ರಾಜ ಆಗ್ಬೇಕು? ಯಾಕೆಂದ್ರೆ ಮಧ್ವಾಚಾರ್ಯನಿಗೆ ಆ ಪರ್ಟಿಕ್ಯುಲರ್ ಡಿಟಿ ಬೇಕಿತ್ತು. So he worked for more than 15 years. Then he got the deities. Then he came. So ಇಲ್ಲಿ ನರಹರ ತೀರ್ಥ he was acting as a king, but
ಫಾರ್ ಪ್ಲೀಸಿಂಗ್ ಗುರು ಮಧ್ವಾಚಾರ್ಯ. ಸೊ ಇಲ್ಲಿ ಕೂಡ ಸೊ ನೀವು ರಾಜ ಅಂದ್ರೆ ನಿಮಗೆ ಅನ್ಲಿಮಿಟೆಡ್ ಫೆಸಿಲಿಟೀಸ್ ಇರ್ತದೆ. ಈಗ ಪ್ರೈಮ್ ಮಿನಿಸ್ಟರ್ಗೆ ಎಂತೆಲ್ಲ ಫೆಸಿಲಿಟಿ ಅದೇ ರೀತಿ ಅನ್ಲಿಮಿಟೆಡ್ ಫೆಸಿಲಿಟಿ, ಬಟ್ he was not attached to that facility. ಅದಕ್ಕೆ ಅಟ್ಯಾಚ್ ಆಗಿರಲಿಲ್ಲ. ಅದೇ ರೀತಿ ಅಂಬರೀಷ್ ಮಹಾರಾಜ್ ರಾಜನಾಗಿದ್ದ. he was wearing ಎಂತ ಡೈಮಂಡ್ ಇದ್ದ ಬಟ್ಟೆಗಳನ್ನೆಲ್ಲ ಆಗ್ತಾ ಇದ್ದಾನೆ, ಎಮರಾಲ್ಡ್ಸ್ ಇಂಥದ್ದೆಲ್ಲ. ಅವನ ಬಟ್ಟೆ ತುಂಬಾ ಕಾಸ್ಟ್ಲಿ ಇತ್ತು. ಆದ್ರೆ he was nowhere attached to that. he was totally fixed on Krishna's lotus feet. ಕೃಷ್ಣನ ಪಾದದಲ್ಲಿ ಫಿಕ್ಸ್ ಆಗಿದೆ. ಆದ್ರೆ he was a king, but he cultivated Krishna consciousness. ಮತ್ತೆ ಅವನ ಈ ಮನಸ್ಸು ಸವೇ ಮನ ಕೃಷ್ಣ ಪಾದಾರವೆಂದು ಯಾವಾಗಲೂ ಭಗವಂತನ ಪಾದದಲ್ಲಿ ಅಬ್ಸಾರ್ವ್ ಆಗಿದ್ದಾನೆ. ಲೋಟಸ್ ಫೀಟ್ ಆಫ್ ದಿ ಲಾರ್ಡ್. ಹಾಗೆ ನಾವು ಕೂಡ ಹಾಗೆ ಮಾಡ್ಬೇಕಂತ ಪ್ರಭುದೇವ ಹೇಳುವಂಥದ್ದು. ಮತ್ತೆ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ. ಹಾಗೆ ಮಾತಾಡುವಾಗ ನಾನ್ ಸೆನ್ಸ್ ಮಾತಾಡಬಾರ್ದು. ವೈಕುಂಠದ ಗುಣಾನುವರ್ಣನೆ ಮಾಡ್ಬೇಕಂದ್ರೆ ಮಾತಾಡುವಾಗ ಅಂಬರೀಷ್ ಮಾಡೋದು ಅದನ್ನ ಮಾಡ್ತಾ ಇದ್ರು. ಈಗ ನಾವು ಮಾತಾಡುವಾಗ ಯಾವ್ದ್ರ ಬಗ್ಗೆ? ಭಗವದ್ಗೀತೆ ಬಗ್ಗೆ ಮಾತಾಡುವ, ಭಾಗವತನ ಬಗ್ಗೆ ಮಾತಾಡುವ, ಯಾವುದೇ ಬುಕ್, ಯಾವ ಪುಸ್ತಕದಲ್ಲಿ ಭಗವಂತನ ದಿವ್ಯ ನಾಮದ ಬಗ್ಗೆ, ಭಗವಂತನ ಗುಣದ ಬಗ್ಗೆ, ಭಗವಂತನ ಲೀಲೆಯ ಬಗ್ಗೆ, ಭಗವಂತನ ಗ್ಲೋರೀಸ್ ಬಗ್ಗೆ ಯಾವುದುಂಟು ಅದನ್ನು ನಾವು ಮಾತಾಡುವ. ಇದು ಕೃಷ್ಣ ಬಗ್ಗೆ. ಹಾಗಾಗಿ ಜಸ್ಟ್ ನಾವು ನಮ್ಮ ಪ್ರೊಸೆಸ್ ಅನ್ನು ಚೇಂಜ್ ಮಾಡ್ಬೇಕು. ಯಾಕಂದ್ರೆ ನಾವು ಮಾತಾಡ್ತೇವೆ, ಕೃಷ್ಣನ ಬಗ್ಗೆ ಮಾತಾಡ್ಬೇಕು. ಆದ್ರೆ ನಮಗೆ ಇದರ ಇಚ್ಛೆ ಇಲ್ಲ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ನಾವು ನಮ್ಮ ಸಮಯವನ್ನು ವೇಸ್ಟ್ ಮಾಡ್ತೇವೆ. ಭಕ್ತನು ವಿಲ್ ನಾಟ್ ವೇಸ್ಟ್ ಹಿಸ್ ಟೈಮ್. ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತೇವೆ, ನ್ಯೂಸ್ ಪೇಪರ್ ಓದ್ತೇವೆ. ಅದ್ರಲ್ಲಿ ಎಂತ ಆಗುವಂಥದ್ದು? ಪುನಃ ಪುನಃ ಚರ್ವಿತ ಚರ್ವಾನಾನ ಶಿವಿಂಗ ಚಿವ್ ಎಂತ ಆಗ್ತಾ ಉಂಟು ಅದೇ ಆಗುವಂಥದ್ದಲ್ಲಿ. ನ್ಯೂಸ್ ಚೇಂಜ್ ಆಗುದಿಲ್ಲ. ಯಾರು ಸತ್ತದಿರುತ್ತದೆ, ಕಾರ್ ಆಕ್ಸಿಡೆಂಟ್ ಇರುತ್ತದೆ, ಈ ರೀತಿಯೆಲ್ಲ ಇರ್ತದೆ. ರಿಪೀಟ್ ಸೇಮ್. ಪುನಃ ಪುನಃ ಚರ್ವಿತ ಚರ್ವಾನಾನ ಶಿವಿಂಗ ಚಿವ್. ಹಾಗಾಗಿ ಇಲ್ಲಿ ಭೌತಿಕ ಲೋಕದಲ್ಲಿ ದುಃಖಗಳೇ. ಈಗ ಎಂತಂದ್ರೆ ನಮ್ದು ಒಂದು ದುಃಖ ನಿವಾರಣೆ ಆಗ್ತದೆ, ಮತ್ತೆ ಇನ್ನೊಂದು ಬರ್ತದೆ, ಇನ್ನೊಂದು ಬರ್ತದೆ. ಆಧ್ಯಾತ್ಮಿಕ ಕ್ಲೇಶ, ಆಧ್ಯಾತ್ಮಿಕ, ಆದಿದೈವಿ, ಆದಿಭೌತಿಕ, ಈ ಕ್ಲೇಶಗಳು. ಆಧ್ಯಾತ್ಮಿಕ ಅಂದ್ರೆ ನಮ್ಮ ಮನಸ್ಸು ಮತ್ತು ದೇಹದಿಂದ ಬರುವಂಥದ್ದು. ಆದಿಭೌತಿಕ ಅಂದ್ರೆ ಇನ್ನೊಂದು ಜೀವಿಯಿಂದ, ಆದಿದೈವಿಕ ಅಂದ್ರೆ ದೇವತೆಗಳಿಂದ. ಹಾಗೆ ಈ ಕ್ಲೇಶಗಳು ನಮ್ಮನ್ನು ಬಿಡುವುದಿಲ್ಲ, ನಮ್ಮನ್ನು ಬಿಡುವುದಿಲ್ಲ. ಓಕೆ, ಈಗ ಇದಕ್ಕೆ ಇನ್ನೊಂದು ನಾನು ಚೈತನ್ಯ ಚರಿತಾಮೃತ ಹೇಳ್ಬೋದು. ಒಂದು ನಿಮಿಷ. ಚೈತನ್ಯ ಚರಿತಾಮೃತದ್ದು ಭಕ್ತಪಾದ ಧೂಳಿ ಯಾರ ಭಕ್ತಪಾದ ಜಾಲ ಭಕ್ತ ಭುಕ್ತ ಆವಾಶೇಷ ಚೀನ ಮಹಾಬಾಲ. ಅಂದ್ರೆ ಭಕ್ತನ ಪಾದದ ಧೂಳಿ, ಮತ್ತೆ ಭಕ್ತನ ಪಾದವನ್ನು ವಾಶ್ ಮಾಡಿದ ಜಲ, ಮತ್ತೆ ಭಕ್ತ ತಿಂದು ಬಿಟ್ಟಂತ ಪ್ರಸಾದ. ಹಾಗಾಗಿ ನಾವು ಭಕ್ತ ಅಂದ್ರೆ ಹೂ ಇಸ್
totally dedicated to Krishna consciousness and he is not having any other business, he is fixed here, he wants to serve, this is Bhakta. Bhakta ಅಂದ್ರೆ ಇದು ಡೆಸಿಗ್ನೇಷನ್ ಆಫ್ ಭಕ್ತ. ಸೊ ಅಂತ ಭಕ್ತ ಅಂದು ಈ ರೀತಿ ಮಾಡಬಹುದು. ಯಾಕಂದ್ರೆ ಅವನಿಗೆ ಆ ಡಿಸೈರ್ ಉಂಟು, ಎಸ್ ಐ ವಾಂಟ್ ಟು ಸರ್ವ್. ಮತ್ತೆ ಎಂತಾಗ್ತದೆ, ಈ ರೀತಿ ನೀವು ಅವನ ಈ ಪ್ರಸಾದವನ್ನು ತಗೊಂಡ್ರೆ ನಿಮ್ಗೆ ಕೂಡ ಡಿಸೈರ್ ಬರ್ತದೆ. ಹೇಗಂದ್ರೆ ಇದು ಹರಡುವಂಥದ್ದು. ಅವನಿಗೆ ಪ್ರಬಲ ಇಚ್ಛೆ ಇದ್ರೆ ನೀವು ಅವನ ಧೂಳನ್ನು ಅಪ್ಲೈ ಮಾಡಿ, ಅವನ ಪಾದದ ಅಭಿಷೇಕವನ್ನು ಕುಡಿಯಿರಿ, ಅವ ತಿಂದು ಬಿಟ್ಟಂತ ಪ್ರಸಾದ ತಿಂದ್ರೆ ನಿಮ್ಗೆ ಕೂಡ ಅದು ಅಡಿಕ್ಟ್ ಆಗ್ತದೆ, ಅಂದ್ರೆ ಆ ಭಕ್ತಿ ನಿಮ್ಗೆ ಕೂಡ ಬರ್ತದೆ. ಹಾಗಾಗಿ ಇಲ್ಲಿ ಈ ಶ್ಲೋಕದಲ್ಲಿ ಪ್ರಭುಪಾದ ಹೇಳುವಂತದ್ದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಸೋಸಿಯೇಟ್ ವಿತ್ ಎ ಡಿವೋಟಿ. ತುಂಬಾ ಮುಖ್ಯ ನೋಡಿ. ಪ್ರಭುಪಾದ ಅಂತ ಹೇಳ್ತಾರೆ ನೋಡುವ ಅವನ ಭಾವಾರ್ಥ. ಮನು ಈ ಮೂಲಕ ಶ್ರೇಷ್ಠ ಸಾಧು ಪುರುಷನ ಸಂದರ್ಶ ಫಲವನ್ನು ಸ್ಮರಿಸಿದ್ದಾನೆ. ಸಾಧು ಪುರುಷ ಸದಾ ಪ್ರಯತ್ನಿಸಬೇಕೆಂದು ಶ್ರೀ ಚೈತನ್ಯ ಮಹಾಪ್ರಭು ಹೇಳುತ್ತಾರೆ. ಏಕೆಂದ್ರೆ ಒಂದು ಕ್ಷಣ ಕಾಲವಾದರೂ ಸಾಧು ಪುರುಷರನ್ನು ತಕ್ಕ ಸಂಘವನ್ನು ದುಡಿಕೊಂಡ ಪಕ್ಷದಲ್ಲಿ ಆತನು ಎಲ್ಲ ಪರಿಪೂರ್ಣವನ್ನು ಪಡೆಯುತ್ತಾನೆ. ಇಲ್ಲಿ ಪ್ರಭುಪಾದಗಳನ್ನು ನೋಡಿ, ಒಮ್ಮೆ ನಾವು ವಿಷ್ಣುಪಾದ ಶ್ರೀ ಭಕ್ತಿ ಸರಸ್ವತಿ ಠಾಕೂರ್ ಮಹಾರಾಜನ ಸಂದರ್ಶಿಸಿ ಸಾವರ ಪಡೆದಿದ್ದೇವೆ. ಅಂದ್ರೆ ಅವರಿಗೆ ಆಕ್ಚುಲಿ ಇಷ್ಟ ಇರಲಿಲ್ಲ, ಅವರ ಗೆಳೆಯ ಕರ್ಕೊಂಡು ಹೋಗುವಂಥದ್ದು. ಆ ಒಂದು ಮೀಟಿಂಗ್ ಅಲ್ಲಿ ಚೇಂಜ್ ಆಯ್ತು ಟೋಟಲ್. ಪ್ರಭುಪಾದ ಮೊದಲ ನೋಟದಲ್ಲಿ ಅವರು ತಮ್ಮ ಸಂದೇಶವನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಹಾಗೆ ಅವರ ಅನುಗ್ರಹದ ನಾವು ಈಗ ಅವರ ಆಜ್ಞೆ ನಿರ್ವಹಿಸಲು ತೊಡಗಿದ್ದೇವೆ. ಅದು ನಮಗೆ ಅಲೌಕಿಕ ವೃತ್ತಿಯನ್ನು ಒದಗಿಸಿದೆ ನೋಡಿ, ಮತ್ತು ಲೌಕಿಕ ಕರ್ಮ ವೃತ್ತಿಯನ್ನು ನಮ್ಮನ್ನು ಪಾರು ಮಾಡಿದೆ. ಹಾಗಾಗಿ ಲೌಕಿಕದ ನಮ್ಮನ್ನು ಪಾರು ಮಾಡ್ತೇವೆ. ಈಗ ನಾವು ಲೌಕಿಕ ಅಟ್ಯಾಚ್ ಆಗಿದ್ದೇವೆ, ಅಲೌಕಿಕ ಅಟ್ಯಾಚ್ ಆಗಲಿಲ್ಲ. ಹಾಗೆ ಸಾಧು ಮೀನ್ಸ್ ಯು ಶುಡ್ ಗೆಟ್ ಡಿಸೈರ್ ಫಾರ್ ಅಲೌಕಿಕ ವೃತ್ತಿ. ಎಂತ ಉಂಟು, ಕೆಲವರು ಹೇಳ್ಬೋದು, ಕೆಲವರು ಎಂತ ಹೇಳ್ತಾರೆ ನೋಡಿ, ಈ ರೀತಿ ಅಂತಂದ್ರೆ ನಾವು ಈ ಕೆಲವರು ಎಂತ ಹೇಳುವುದಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅವರು ಭಗವಂತನಿಗೆ ಸೇವೆ ಮಾಡುವುದಿಲ್ಲ, ಅವರು ಅವರ ಕೆಲಸದಲ್ಲಿ ನಿರತರಾಗಿರ್ತಾರೆ. ಮತ್ತೆ ಹೇಳ್ತಾರೆ ಇಷ್ಟು ಸರಿ, ನಾನು ಮಾಡುವುದು ಸರಿ ಇಲ್ಲ, ಸರಿ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್, ತಪ್ಪಂತ ಹೇಳುವುದಲ್ಲ, ಆದ್ರೆ ಹೈಯೆಸ್ಟ್ ಅಲ್ಲ ಅದು. ಕೆಲವರು ಇದಕ್ಕೆ ಅಂತಂದ್ರೆ ಇಷ್ಟು ಸಾಕಪ್ಪ. ನನಗೆ ಎಷ್ಟೋ ಜನ ಹೇಳಿದ್ದಾರೆ, ನಾನು 2014ರಲ್ಲಿ ನನಗೆ ಇಬ್ಬರು ಡಿವೋಟೀಸ್, ಒಬ್ಬರು ವಕೀಲರು ಮತ್ತೆ ಒಬ್ಬರು ಡಾಕ್ಟರ್, ಅವರಿಬ್ಬರು ನನಗೆ ಸಿಕ್ಕಿ ಹೇಳಿದ್ರು, ಈ ರೀತಿ ಪೂರ್ಣ ಪ್ರಮಾಣದಲ್ಲೆಲ್ಲ ಮಾಡಬಾರ್ದು. ನಾವು ನೋಡಿ, ನಾವು ಕೆಲಸ ಮಾಡ್ತಾ ಇದ್ದೇವೆ ಮತ್ತೆ ಇದನ್ನು ಕೂಡ ಮಾಡ್ತಾ ಇದ್ದೇವೆ, ಈ ರೀತಿ ಮಾಡಬೇಕು. ಅದೇ ಇಲ್ಲಿ ಪ್ರಭುಪಾದ ಅಂತ ಹೇಳುವಂಥದ್ದು, ಒಂದು ಸಾಧುದು ಇದರಿಂದ ಎಂತಾಗಬೇಕು, ಅದು ನಮ್ಮ ಅಲೌಕಿಕ ವೃತ್ತಿಯನ್ನು ಒದಗಿಸಿದೆ ಮತ್ತು ಲೌಕಿಕ ಕರ್ಮಗಳ ವೃತ್ತಿಯಿಂದ ನಮ್ಮನ್ನು ಪಾರು ಮಾಡಿದೆ. ಪ್ರಭುಪಾದ್ ಲೌಕಿಕ ಬಿಟ್ಬಿಟ್ರು 1937ನಲ್ಲಿ, ಹಾಗೂ ಬಿಡುಗಡೆಗೊಳಿಸಿದೆ. ಹಾಗಾಗಿ ಅಲೌಕಿಕ ಕರ್ತವ್ಯಗಳಲ್ಲಿ ಪೂರ್ಣವಾಗಿ ನಿರತನಾದ ಸಾಧು ಪುರುಷನು ಸಂದರ್ಶಿಸಿದಲ್ಲಿ, ಆತನ ಅನುಕೂಲಗಳನ್ನು ಸಾಧಿಸಿಕೊಟ್ಟದಲ್ಲಿ ಸ್ವಜೀವಿತ ಧ್ಯೇಯವು ಪರಿಪೂರ್ಣವಾಗುತ್ತದೆ. ಅದು ನಾವು ನೋಡಿ, ನಾವು ಓದ್ತೇವೆ, ಎಷ್ಟೋ ಸಲ ನಾವು ಭಾವಾರ್ಥ ಓದ್ತೇವೆ, ಆದರೆ ನಮ್ಗೆ ಎಂತಂದ್ರೆ ನಾನು ಮಾಡುವುದು ಸರಿ, ಹಾಗೆ ಅಲ್ಲಿ ಓದುವಾಗ ನನ್ನ ತಲೆಯಲ್ಲಿ ಎಂತ ಉಂಟು ಅದನ್ನು ನಾವು ತರ್ತೇವೆ, ಇದು ಮಾಡುವ, ಅದಕ್ಕೆ ನಮ್ಗೆ ಅರ್ಥ ಆಗುವುದಿಲ್ಲ. ಈಗ ಇಂಟೆನ್ಸ್ ಮೀನಿಂಗ್ ಇರ್ತದೆ ಇದರಲ್ಲಿ, ನಮಗೆ ಇದು ಅರ್ಥ ಆಗುದಿಲ್ಲ. ಯಾಕೆಂದ್ರೆ ನಾನು ಮಾಡೋದು ಸರಿ, ನಾನು ಎಂತ ಮಾಡ್ತಿದ್ದೇನೆ ಅದೇ ಸರಿ, ಸರ್ ನೀವು ಮಾಡೋದು ಕರೆಕ್ಟ್, ಆದರೆ ಇಟ್ ಈಸ್ ನಾಟ್ ಹೈಯೆಸ್ಟ್. ವಾಟ್ ಈಸ್ ಹೈಯೆಸ್ಟ್ ಅದು ಈ ಭಾವಾರ್ಥದಲ್ಲಿ ಉಂಟು. ಹಾಗೆ ಇದು ಎಲ್ಲರಿಗೂ ಮಾಡ್ಲಿಕ್ಕೆ ಬರುವುದಿಲ್ಲ, ಅದು ಕರೆಕ್ಟ್, ಆದ್ರೆ ಯು ಹ್ಯಾವ್ ಟು ಟ್ರೈ ಅಂಡ್ ಟ್ರೈ ಅಂಟಿಲ್ ಯು ಸಕ್ಸೀಡ್. ಯಾಕೆಂದ್ರೆ ಮನಸ್ಸು ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಒಬ್ಬದು ಡೋಂಟ್ ಟ್ರೈ ಟು ಟೇಕ್ ಒನ್ ಮೋರ್ ಬರ್ತ್.
ಈಗೇಂದ್ರೆ ಹೆಚ್ಚಿನವರು ಎಂತ ಹೇಳುದಂದ್ರೆ ಇಷ್ಟು ಮಾಡ್ತಾ ಇದ್ದೇನೆ, ಸ್ವಲ್ಪ ಇದು ಮಾಡ್ತಾ ಇದ್ದೇನೆ. ಇನ್ನೊಂದು ಭಗವಂತ ಹೇಳಿದಾನೆ ಶುಚಿನಾಮ ಶ್ರೀಮತಾಮ. ಶುಚಿನಾಮ ಅಂದ್ರೆ ಬ್ರಾಹ್ಮಣ ಫ್ಯಾಮಿಲಿ, ಶ್ರೀಮತ ಅಂದ್ರೆ ವೈಶ್ಯ ಫ್ಯಾಮಿಲಿ. ಮತ್ತೆ ಜಾಸ್ತಿ ಮಾಡಿದ್ರೆ ವೈಷ್ಣವ ಫ್ಯಾಮಿಲಿ. ಇದಕ್ಕೆ ಕಾಯಬಾರ್ದಂತೆ. ಫಿನಿಶ್ ಯುವರ್ ಬಿಸ್ನೆಸ್ ಇನ್ ದಿಸ್ ಲೈಫ್ ಅಂಡ್ ಗೋ ಹೋಮ್ ಬ್ಯಾಕ್ ಟು ಗಾಡ್ ಪ್ರಭುದಲ್ಲಿ. ಹಾಗೆ ನಮ್ಗೆ ಇಚ್ಛೆ ಇದ್ರೆ ಇದನ್ನು ನಾವು ನೋಡ್ಬೇಕು. ಅದು ಇಚ್ಛೆ ಇಲ್ಲ, ನಾನು ಶುಚಿನಾಮ ಶ್ರೀಮತಾಮ ನೆಕ್ಸ್ಟ್, ಓಕೆ ನಾನು ಕೆಲಸ ಮಾಡ್ತಾ ಇದ್ದೇನೆ, ಸ್ವಲ್ಪ ಭಕ್ತಿ ಮಾಡ್ತಾ ಇದ್ದೇನೆ, ಓಕೆ ಇದು ಕೆಲಸ ಮಾಡ್ತಾ ಇದ್ದೇನೆ, ಭಕ್ತಿ ಮಾಡ್ತಾ ಇದ್ದೇನೆ, ಮಾಡಬೇಕು. ಆದ್ರೆ ಒಂದು ಟೈಮಿಗೆ ಅದಕ್ಕೆ ಕಡಿವಾಣ ಹಾಕ್ಬೇಕು, ಫುಲ್ ಸ್ಟಾಪ್ ಹಾಕುವ ಟೈಮಲ್ಲಿ ಹಾಕಬೇಕು. ತುಂಬ ಮಂದಿ ಈ ರೀತಿ ಹೇಳ್ತಾರೆ. ತುಂಬ ಮಂದಿ ಪ್ರಶ್ನೆ ಕೇಳಿದ್ರು ಹೇಳ್ತಾರೆ, ಇಲ್ಲಪ್ಪ ಆ ರೀತಿ ನಾವು ಸ್ವಲ್ಪ ಮಾಡಿ, ಸ್ವಲ್ಪ ಭಕ್ತಿ ಮಾಡಿ, ಮತ್ತೆ ಸ್ವಲ್ಪ ಎಸ್ ಓಕೆ ಸ್ವಲ್ಪ ಮಾಡಿ, ಇಟ್ ಇಸ್ ಬೆಟರ್. ಆದ್ರೆ ಯು ಕಾಂಟ್ ಗೆಟ್ ಔಟ್ ಆಫ್ ದಿಸ್ ಜೈಲ್. ಈ ಭೌತಿಕ ಲೋಕ ಜೈಲ್. ಸೊ ಜೈಲಿಂದ ಹೊರಗೆ ಹೋಗ್ಬೇಕಿದ್ರೆ ಯು ಹ್ಯಾವ್ ಟು ಡೂ ದಿಸ್. ಇಲ್ಲದಂತ ಜೈಲಲ್ಲಿ ವಾಪಸ್ ಶುಚಿನಾಮ ಶ್ರೀಮಂತ. ಎಸ್ ಅರ್ಥ ಆಗ್ತಾ ಉಂಟಾ ನಿಮ್ಗೆ? ಒಂದು ನಿಮಿಷ. ಎಸ್ ಹರೇ ಕೃಷ್ಣ, ಅರ್ಥ ಆಗ್ತಾ ಉಂಟಾ? ಮಾತಾಜಿ ಯಾರು? ಮಧುಮಯಿ ಅರ್ಥ ಆಯ್ತಾ ಮಾತಾಜಿ? ಮಧುಮಯಿ ಕೃಷ್ಣಕಾಂತ ದೇವಿದಾಸ್. ಹರೇ ಕೃಷ್ಣ ಇಲ್ವಾ ಮಾತಾಜಿ? ಕೃಷ್ಣ ಪ್ರಭುಜಿ. ತಿಳಿತಲ್ಲ ಮಾತಾಜಿ? ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ಪ್ರಭುಜಿ. ಕೆಲವೊಮ್ಮೆಲ್ಲ ಡೀಪ್ ಮೀನಿಂಗ್ ಇರ್ತದೆ ಪ್ರಭುಪಾದಿದು, ಅದು ನಮ್ಗೆ ಅರ್ಥವಾಗುದಿಲ್ಲ. ನಾವು ಓದ್ತೇವೆ, ನಮ್ಗೆ ಅರ್ಥವಾಗುದಿಲ್ಲ. ಅದಕ್ಕೆ ಸ್ಪೆಷಲ್ ಮಾಡಿಸಿಬೇಕು, ಆಗ ಓದುವಾಗ ನಮ್ಗೆ ಅರ್ಥ ಆಗ್ತದೆ. ಎಸ್ ಇದು ಹೀಗೆ ಅಲ್ಲ ನೋಡಿ, ಈ ಸೆಂಟೆನ್ಸ್ ನಾನು ಪಿಕ್ ಮಾಡಿದೆ, ಪ್ರಭುಪಾದ ಮೀನಿಂಗ್ ಇದು. ಅಂದ್ರೆ ಅಲೌಕಿಕರದಲ್ಲಿ ಪೂರ್ಣವಾಗಿರುವಂತಹ ಸಾಧು ಪುರುಷನ ಸಂದರ್ಶದಲ್ಲಿ ಸಾಧಿತ. ಓಕೆ ಇಲ್ಲಿ ಉಂಟು ನಾವು ವೃತ್ತಿಯನ್ನು ಒದಗಿಸಿದೆ ಮತ್ತು ಲೌಕಿಕ ಕರ್ಮಗಳ ವೃತ್ತಿಯಿಂದ ನಮ್ಮನ್ನು ಪಾರು ಮಾಡಿದೆ. ಓಕೆ ಎಸ್. ಅಲೌಕಿಕದಲ್ಲಿ ಪೂರ್ಣವಾಗಿ ನಿರ್ಧಾರ ಸಾಧು ಪುರುಷರನ್ನು ಸಂದರ್ಶದಲ್ಲಿ ಆತನ ಅನುಕೂಲಗಳನ್ನು ಸಾಧಿಸಿಕೊಟ್ಟಲ್ಲಿ ಸ್ವಜೀವಿತ ಧ್ಯೇಯವು ಪರಿಪೂರ್ಣವಾಗುತ್ತದೆ. ಸಾಧು ಪುರುಷರನ್ನು ಸಂದರ್ಶಿಸುವ ಒಂದು ಸದವಾವಕಾಶ ಸಿಕ್ಕ ಪಕ್ಷದಲ್ಲಿ 1000 ಜನ್ಮಗಳನ್ನು ಸಾಧಿಸಲು ಸಾಧ್ಯವಾಗದ ಅನ್ನೋ ಒಂದು ಕ್ಷಣದಲ್ಲಿ ಸಾಧ್ಯ. ತುಂಬಾ ಲೈಫಲ್ಲಿ ಸಾಧ್ಯವಾಗುದು, ಒಮ್ಮೆಲೆ ಸಾಧ್ಯ. ಯಾಕಂದ್ರೆ ಇಟ್ಸ್ ಲೈಕ್ ಎ ಬೋರಿಂಗ್ ಫೈರ್. ಪ್ಯೂರ್ ಡ್ಯೂಟಿ ಅಂದ್ರೆ ದಗದಗ ನೀವು ಜಸ್ಟ್ ಹೋಗಿ ಮುಟ್ಟುವಾಗ ನಿಮ್ಮ ಬೆರಳು ಬರ್ನ್ ಆಗ್ತದೆ ಇಮಿಡಿಯೇಟ್. ಇಂಟೆನ್ಸ್ ಡಿಸೈರ್ ಉಂಟು ಭಗವಂತನ ಸೇವೆ ಮಾಡುವಂಥದ್ದು. ಹಾಗಾಗಿ ನೀವು ಅವನ ಹತ್ತಿರ ಹೋಗುವಾಗ, ಪ್ಯೂರ್ ಡ್ಯೂಟಿ ಹತ್ತಿರ ಹೋಗುವಾಗ ನಿಮ್ಮ ಬೆರಳು ಕೂಡ ಇದಾಗ್ತದೆ, ನಿಮ್ಗೆ ಬರ್ತದೆ. ಅದು ಭಕ್ತಿಯ ಎಂತ ಹೇಳುವಂಥದ್ದು, ಇಚ್ಛೆ ಬರ್ತದೆ. ಇನ್ನೊಂದು ಎಂತಂದ್ರೆ ಸ್ವಲ್ಪ ಮಾಡ್ತಾ ಇದ್ದಾನೆ, ಏನು ಟಚ್ ಆಗುದಿಲ್ಲ, ಎಫೆಕ್ಟ್ ಆಗುದಿಲ್ಲ. ಪರಿಪೂರ್ಣ ಸಾಧು ಪುರುಷನ ಸಂದರ್ಶಿಸುವ ಒಂದು ಸದಾವಕಾಶಕ್ಕೆ ಬರ್ತದೆ. ಓಕೆ, ಸಾವಿನ ಓಕೆ. ಸಾಧು ಪುರುಷನ ಸಂಘಕ್ಕಾಗಿ ಸದಾ ಪ್ರಯತ್ನಿಸಬೇಕು ಮತ್ತು ಸಾಧಾರಣ ಮನುಷ್ಯನ ಸಂಘ ಮಾಡದಿರಲಕ್ಕಾಗಿ ಪ್ರಯತ್ನಿಸಬೇಕು ಎಂದು ವೈದಿಕ ಶಾಸ್ತ್ರಗಳು ವಿಧಿಸಲಾಗಿದೆ. ಏಕೆಂದರೆ ಸಾಧು ಪುರುಷನ ಒಂದೇ ಒಂದು ಮಾತಿನಿಂದ ಈ ಐಕ್ಯ ಜಂಜಾಟದಿಂದ ತಪ್ಪಿಸಿಕೊಳ್ಳಬಹುದು. ಅಂದ್ರೆ ಮೇನ್ ಹೇಗೆ ಅಂತಂದ್ರೆ, ನಮ್ಮ ಪ್ರಯತ್ನ ಎಂತಂದ್ರೆ ಇದರಿಂದ ನಾವು ಹೇಗೆ ಹೊರಗೆ ಹೋಗುವಂತ, ಜೈಲಿಂದ ಹೊರಗೆ ಹೋಗಿ ನಾವು ಪ್ರಯತ್ನ ಮಾಡಬೇಕು. ಜೈಲು ಅಂದ್ರೆ ಭೌತಿಕ ಲೋಕ, ಹೊರಗೆ ಹೋಗುದಂದ್ರೆ ಆಧ್ಯಾತ್ಮಿಕ ಲೋಕಕ್ಕೆ. ಅದು ನಮ್ದು ಪ್ರಯತ್ನ ಇರಬೇಕು. ಎಸ್ ಹರೇ ಕೃಷ್ಣ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಜಗತ್ತ ನಮ್ಮ ಪಾವನೇ ವೈಷ್ಣವ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಮುಂದೆ ಕೀ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಹರೇ ಕೃಷ್ಣ. ಧನ್ಯವಾದ. ಯಾವುದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು.